ಜಿಲ್ಲೆಯಾದ್ಯಂತ ಕಂಬಳ ಬಿಟ್ಟು ಭಟ್ರನ ಮಗಲ್ ತುಳು ಸಿನಿಮಾ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ. ರಚಿಲ್ ಫಿಲ್ಮ್ ಪ್ರೊಡಕ್ಷನ್ ನಲ್ಲಿ ನಿರ್ಮಾಣವಾದ ಕಂಬಳ ಬಿಟ್ಟು ಭಟ್ರನ ಮಗಲ್ ಚಿತ್ರಕ್ಕೆ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ವಿಭಿನ್ನ ಕಥೆಯನ್ನಾಧರಿಸಿದ ಸಿನಿಮಾಕ್ಕೆ ಪ್ರೇಕ್ಷಕರಿಂದಲೂ ಫುಲ್ ರೆಸ್ಪಾನ್ಸ್ ಸಿಕ್ಕಿದೆ. ಇನ್ನು ನಗರದ ಜ್ಯೋತಿ ಚಿತ್ರಮಂದಿರ, ಸಿಟಿ ಸೆಂಟರ್ನ ಸಿನಿಪೋಲಿಸ್, ಭಾರತ್ ಮಾಲ್ನ ಬಿಗ್ ಸಿನಿಮಾ ಹಾಗೂ ಫಾರಂ ಮಾಲ್ನ ಪಿವಿಆರ್ನಲ್ಲಿ ಉತ್ತಮ ಪ್ರದರ್ಶನ ಕಾಣುತ್ತಿದೆ. ಮಾತ್ರವಲ್ಲದೆ ಸುರತ್ಕಲ್, ಪುತ್ತೂರು, ಬೆಳ್ತಂಗಡಿ, ಸುಳ್ಯ, ಮೂಡುಬಿದ್ರೆ, ಉಡುಪಿ, ಮಣಿಪಾಲ, ಕಾರ್ಕಳದಲ್ಲಿ ಯಶಸ್ವಿಯಾಗಿ ಪ್ರದರ್ಶನ ಕಾಣುತ್ತಿದೆ. ಸಿನಿಮಾ ನೋಡೋಕೆ ಪ್ರೇಕ್ಷಕರು ಕೂಡ ಕಿಕ್ಕಿರಿದು ಆಗಮಿಸುತ್ತಿದ್ದಾರೆ. ಇನ್ನು ಮೊದಲ ಬಾರಿಗೆ ನಗರದ ಜ್ಯೋತಿ ಸಿನಿಮಾ ಮಂದಿರದಲ್ಲಿ ಬೃಹತ್ ಗಾತ್ರದ ಕಟ್ಔಟ್ ಅಳವಡಿಸಲಾಗಿದೆ. ಆ್ಯಕ್ಟಿಂಗ್ ಹೊಸ ಪೇರ್ ಆಗಲ್ಲ ಮಸ್ತ್ ಅಡ್ಡೆ ಮಾಡ್ತಿದ್ದಾರೆ. ಸೊ ಕಂಪ್ಲೀಟ್ ಬಟ್ ಶಾರ್ಟ್ ನಟ